ಕೇರಳ ರಾಜ್ಯ ಆಹಾರ ಮತ್ತು ನಾಗರಿಕ ಪೂರೈಕೆ ನಿಗಮ ಸಪ್ಲೈಕೋ ಸಂಸ್ಥೆ ಪ್ರೇಮಿಗಳ ದಿನಾಚರಣೆಗೆ ವಿಶೇಷ ಸಿಹಿ ಕೊಡುಗೆಯನ್ನು ಘೋಷಿಸಿದೆ. ಫೆಬ್ರವರಿ 14ರಿಂದ 28ರವರೆಗಿನ ಅವಧಿಯಲ್ಲಿ ಸಕ್ಕರೆಯನ್ನ ಪ್ರತಿ ಕಿಲೋಗ್ರಾಂಗೆ 14 ರೂಪಾಯಿ ದರದಲ್ಲಿ ಮಾರಾಟ ಮಾಡಲಿದೆ. ಆದರೆ ಇದಕ್ಕೊಂದು ಕಂಡೀಷನ್ ಅನ್ನು ಕೇರಳ ಸರ್ಕಾರ ಹಾಕಿದೆ. ಸಪ್ಲೈಕೋ ಮಳಿಗೆಗಳಲ್ಲಿ ಸಬ್ಸಿಡಿ ದರದಲ್ಲಿ ಆಹಾರ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದ್ದು 1,000 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಸಬ್ಸಿಡಿ ಉತ್ಪನ್ನಗಳನ್ನು ಖರೀದಿಸುವ ಗ್ರಾಹಕರು ರಿಯಾಯಿತಿ ದರದಲ್ಲಿ 1 ಕಿಲೋಗ್ರಾಂ ಸಕ್ಕರೆಯನ್ನು ಖರೀದಿಸಲು ಅರ್ಹರಾಗಿರುತ್ತಾರೆ. 500 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಸಬ್ಸಿಡಿ ವಸ್ತುಗಳನ್ನು ಖರೀದಿಸುವವರು ಈ ಕೊಡುಗೆಯಡಿಯಲ್ಲಿ ಅರ್ಧ ಕಿಲೋಗ್ರಾಂ ಸಕ್ಕರೆಯನ್ನು ಪಡೆಯಬಹುದು ಅಂತ ಸಪ್ಲೈಕೋ ತಿಳಿಸಿದೆ. ಕೇರಳದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಸಕ್ಕರೆ ಬೆಲೆ ಪ್ರತಿ ಕೆಜಿಗೆ 45.4 ರೂಪಾಯಿ ಇದ್ದು, ಸಪ್ಲೈಕೋ ಪ್ರತಿ ಕೆಜಿಗೆ 34.65 ಪೈಸೆ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡುತ್ತಿದೆ. ಇದೀಗ ಪ್ರೇಮಿಗಳ ದಿನಾಚರಣೆಯ ವಿಶೇಷ ಕೊಡುಗೆಯಾಗಿ 14 ರೂಪಾಯಿಗೆ ಸಕ್ಕರೆ ಮಾರಾಟ ಮಾಡಲಿದೆ.